ದೈವ ಸನ್ನಿಧಿಯಲ್ಲಿರುವ ಸಂತರ ಪ್ರಭು ಹೆಚ್ಚಾಗಿ ಗೌರವಿಸುವುದು ನಮ್ಮ ಕರ್ತವ್ಯ. ಅವರ ಪಾಲನೆ ಮತ್ತು ಪ್ರಾರ್ಥನೆಗಳ ಮೂಲಕ ದೇವರಿಂದ ಹಲವಾರು ಪ್ರಸಾದಗಳನ್ನು ಪಡೆಯಲು ಈಗ ಅವರ ಪ್ರಾರ್ಥನೆಯನ್ನು ಬರುವಳಿಗೆಯನ್ನು ತೆಗೆದುಕೊಂಡು ಹೋಗಿರುತ್ತೇವೆ. ಕೇಳು ಹಾದು ಹೋಗುವ ದಾರಿಯನ್ನೆಲ್ಲ ದೇವರು ತನ್ನ ಅನುಗ್ರಹದ ಹೊಳೆಯನ್ನು ಹೊರಿಸಿ ಈ ಸಂತರು ಹಾಗೂ ಹರಿಹರದ ಆರೋಗ್ಯ ಮಾತೆಯ ಮುಖಾಂತರ
ಜಾತ್ರೆ ಆಚರಣೆ ನಡೀತಾ ಇದೆ. ಇವತ್ತು ಅದ್ಭುತವಾದ ಕಾರ್ಯಕ್ರಮ ಏನು ಮೆರವಣಿಗೆ ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾಡಿನ ಈ ದೇವಸ್ಥಾನ ಈ ಚರ್ಚ್ಗೆ ನಮ್ಮ ನಾಯಕರು ಕುಮಾರಸ್ವಾಮಿಯವರು ಕೂಡ ಒಂದು ಆಶೀರ್ವಾದ ಕೊಡಬೇಕಾಗಿದೆ. ಬಹುಶಃ ಈ ಜನತೆಯವರು ಬರಬೇಕಾಗಿ ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಬಹುಶಃ ದೇವರನ್ನು ನಂಬಿದವರಿಗೆ ದೇವರು ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಅದ್ಭುತ ಈ ಕ್ಷೇತ್ರ ಬಹುಶಃ ದೇಶದಲ್ಲಿ ಒಂದು ಪ್ರತಿ ವರ್ಷದ ದೇವಿ ಏನು ಮೇರಿ ಹಬ್ಬದ ಮೂಲಕ ಈ ಕಾರ್ಯಕ್ರಮ ಬಹುಶಃ ಇವತ್ತು ಕೂಡ ದೇವರ ಒಂದು ಧರ್ಮ ತಿಳಿಯಲಿ ಕೆಲವು ಸಮುದಾಯ ವಿಭಜನೆ ಮಾಡಲು ನಾವೆಲ್ಲರೂ ಒಂದೇ. ಈ ಜಾತ್ರೆ ಕೇವಲ ಕ್ರಿಶ್ಚಿಯನ್ ಸಮುದಾಯ ಅಷ್ಟೇ ಅಲ್ಲ, ಇದು ಎಲ್ಲ ವರ್ಗದ ಎಲ್ಲ ಸಮುದಾಯದ ಎಲ್ಲರ ಜಾತ್ರೆ ಆಗಿದೆ. ನಮ್ಮ ಚರ್ಚಿನ ಪಾದಗಳು ಅವರ ನೇತೃತ್ವದಲ್ಲಿ ಇದು 6ನೇ ವರ್ಷದ ಜಾತ್ರೆ ಸುಗಮವಾಗಿ ಸಾಗೋಪಾಗವಾಗಿ ನಡೆದಿದೆ. ನಮ್ಮೆಲ್ಲರಲ್ಲಿ ಬಹುಶಃ ಎಲ್ಲ ಪಕ್ಷದ ಎಲ್ಲ ಮುಖಂಡರು ಎಲ್ಲರೂ ಬಂದಿದ್ದಾರೆ. ಎಲ್ಲರ ಸಹಕಾರ ಸದಾ ಇದರ ಅಭಿವೃದ್ಧಿ ನಾವೆಲ್ಲ ಇಷ್ಟಾರ್ಥಗಳನ್ನು ಬೇಗ ನಿಮ್ಮ ಸಮಸ್ಯೆಗಳು, ನಿಮ್ಮ ಬಯಕೆಗಳು, ನಿಮ್ಮ ಭವಿಷ್ಯದ ನಿರೀಕ್ಷೆಯಿಂದ ದೇವರು ಪಾಲನೆ ಖಂಡಿತವಾಗಿ ಅವೆಲ್ಲವೂ ಕೂಡ ಯಶಸ್ಸು ಆಗಲ್ಲ ಹೇಳಿ ನಾನು ಕೂಡ ಸಂತೋಷದಿಂದ ಇವತ್ತಿನ ಈ ಜಾತ್ರೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ. ಸಂತೋಷದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಬಹುಶಃ ಇನ್ನೂ ಅನೇಕ ಜಾತ್ರೆಗಳು ನಮ್ಮ ಅಂಟೋನಿಗೆ ಪಾದಗಳ ನೇತೃತ್ವದಲ್ಲಿ ನಾವೆಲ್ಲರೂ
ಜಗದೊಲವಿನ ತಾಯೇ ಹರಿಹರ ಮಾತೆ ಜಗದೊಲವಿನ ತಾಯೇ ಹರಿಹರ ಮಾತೆ ವಂದಿಸುತ್ತಾ ಕೊಂಡಾಡುತ್ತಾ ವಂದಿಸುತ್ತಾ ಕೊಂಡಾಡುತ್ತಾ ನಿಮ್ಮನ್ನು ಹೊಗಳುವೆವು ಅಮ್ಮ ನಿಮ್ಮನ್ನು ಹೊಗಳುವೆವು ನಮೋ ನಮೋ ಮರಿಯಾ ನಮೋ ನಮೋ ಮರಿಯಾ ನಮೋ ನಮೋ ಮರಿಯಾ ನಮೋ ನಮೋ ಮರಿಯಾ ನಮೋ 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 ಮರಿಯಾ ನಮೋ 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 ಮರಿಯಾ ಪ್ರೀತಿ ಪುಟಿಯುವ ಕಾರಂಜಿನಿ ಭವಭಕ್ತರ ಸಂಜೀವಿನಿ ಮಮತೆಯ ಸರೆ ಚೇತನನಿ ಈ ಬಾಳಿಗೆ ಅಮೃತನಿ ನಿಮ್ಮ ಸ್ಮರಣೆಯ ಫಲ ಪಡೆದು ಧನ್ಯರಾಗಿಹೆವು ಬಲು ಭಾಗ್ಯ ಪಡೆದಿಹೆವು ಬಲು ಭಾಗ್ಯ ಪಡೆದಿಹೆವು ಜಗದೊಲವಿನ ತಾಯೇ ಹರಿಹರ ಮಾತೆ ಜಗದೊಲವಿನ ತಾಯೇ ಹರಿಹರ ಮಾತೆ ವಂದಿಸುತ್ತಾ ಕೊಂಡಾಡುತ್ತಾ ವಂದಿಸುತ್ತಾ ಕೊಂಡಾಡುತ್ತಾ ನಿಮ್ಮನ್ನು ಹೊಗಳುವೆವು ಅಮ್ಮ ನಿಮ್ಮನ್ನು ಹೊಗಳುವೆವು ಸನಿ 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 ಧ ಧನಿ ಸದಾ ರಿ ಸರಿ ಸನಿ ಸರಿ ರಿ ನಿ ಸರಿ ಗ ಪ ಪ ರಿ ಮ ಮ ಧರಿ ಸನಿ ಸಾ ಪಾಮರ ಲೋಕದ ರಕ್ಷಕಿಯೇ ಕರುಣಾಭರಿತ ಕಣ್ಮಣಿಯೇ ಸತ್ಯ ಮಾರ್ಗದ ದರ್ಶಕಿಯೇ ಓ ದಿವ್ಯ ದಿಕ್ಸೂಚಿಯೇ ನಿಮ್ಮ ಆಶ್ರಯ ತಾ ಪಡೆದು ಧನ್ಯರಾಗಿಹೆವು ಆರೋಗ್ಯ ಪಡೆದಿಹೆವು ಆರೋಗ್ಯ ಪಡೆದಿಹೆವು ಜಗದೊಲವಿನ ತಾಯೇ ಹರಿಹರ ಮಾತೆ ಜಗದೊಲವಿನ
पुरला भूमीर पेसाव देवला तुझ्या जन्मा दिसा मोती माये फुलांतली सोबीत काळीज नेटून आमचे नितळ मला सवे सन्मान ग्लानी सर्गी संतोष भरला भूमीर बेसाव देवला
ಪ್ರೀತಿಯ ಸಹೋದರ ಸಹೋದರಿಯರೇ, ಹರಿಹರದ ಆರೋಗ್ಯ ಮಾತೆಯ ಒಂದು ತೇರಿನ ಮೆರವಣಿಗೆಯನ್ನು, ಭವ್ಯವಾದಂತಹ ತೇರಿನ ಮೆರವಣಿಗೆಯನ್ನು ನಾವು ಮುಕ್ತಾಯ ಮಾಡಿದ್ದೇವೆ. ದಯವಿಟ್ಟು ಈ ಸಂದರ್ಭದಲ್ಲಿ ಯಾರೂ ಕೂಡ ನೂಕುನುಗ್ಗಲನ್ನು ಮಾಡಬಾರದು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಆ ತಾಯಿಯ ಹೂವಿನ ಎಳೆ ಕೈಯನ್ನು ಸೇರುತ್ತದೆ ಅನ್ನುವಂಥ ನಂಬಿಕೆ ನಮಗಿದೆ. ದೇವರ ಅನುಗ್ರಹ ಮತ್ತು ಆಶೀರ್ವಾದದ ಬಲದಿಂದ ನಮಗೆಲ್ಲರಿಗೂ ಕೂಡ ಕೃಪೆಯನ್ನು ಅವರು ನೀಡುವಂತೆ ಆಗಲಿ ಎಂದು ಪ್ರಾರ್ಥನೆಯನ್ನು ಮಾಡೋಣ. ಈ ಒಂದು ಹೂವಿನ ಎಸಳುಗಳು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ತಲುಪುತ್ತಾ ಇರುವ ಹಾಗೆ ಆಶೀರ್ವಾದ ಲಭಿಸುವಂತೆ ಆಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಇದಾದ ಕೂಡಲೇ ನಾವು ಬಲಿಪೂಜೆಯಲ್ಲಿ ಭಾಗವಹಿಸುತ್ತೇವೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ಬಲಿಪೂಜೆಯಲ್ಲಿ ಭಾಗವಹಿಸಿ ಅನಂತರ ಪವಿತ್ರ ಪರಮಪ್ರಸಾದಕ್ಕೆ ಪ್ರಭುವಿಗೆ ಗೌರವವನ್ನು ಸಮರ್ಪಿಸಿ ಈ ಜಾತ್ರಾ ಮಹೋತ್ಸವಕ್ಕೆ ಮುಕ್ತಾಯವನ್ನು ನಾವು ಹಾಡ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಬೇಕಾದಂಥ ಆಶೀರ್ವಾದ ಅನುಗ್ರಹ ಲಭಿಸುವಂತೆ ಆಗಲಿ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ಹರಿಹರದ ಆರೋಗ್ಯ ಮಾತೆಯ ಬಸರಿಕಾ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ಬಸರಿಕೆವಾದ ನಂತರ ಮೊದಲ ಬಾರಿಗೆ ಅದ್ದೂರಿಯ ಜಾತ್ರಾ ಮಹೋತ್ಸವವನ್ನು ಆಚರಿಸುವಂಥ ಭಾಗ್ಯ ನಮಗೆ ದೊರೆತಿದೆ. ಆ ತಾಯಿ ತನ್ನ ಪ್ರಾರ್ಥನೆಯ ಬಲದಿಂದ ಒಂದು ಹನಿ ಮಳೆ ಕೂಡ ಸುರಿಯದ ಹಾಗೆ ನಿನ್ನೆ ಬೆಳಗ್ಗೆಯಿಂದ ಇಲ್ಲಿಯವರೆಗೆ ನೋಡ್ಕೊಂಡಿದ್ದಾರೆ. ಆಕೆಗೆ ನಾವು ಗೌರವವನ್ನು ಸಲ್ಲಿಸುವಂಥದ್ದು, ಆಕೆಗೆ ನಾವು ಸನ್ಮಾನವನ್ನು ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ. ಬರೀ ಹೂವನ್ನು ಮಾತ್ರ ಸ್ವೀಕಾರ ಮಾಡಿಕೊಂಡು ಮನೆಗೆ ತೆರಳದೆ ಎಲ್ಲರೂ ಕೂಡ ಈ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಆನಂತರ ಪವಿತ್ರ ಪರಮಪ್ರಸಾದಕ್ಕೆ ನಡೆಯುವಂಥ ಒಂದು ಪುಟ್ಟ ಆರಾಧನೆಯಲ್ಲಿ ಭಾಗವಹಿಸಿ ಕಾರ್ಯಗಳಲ್ಲಿ ತಮ್ಮ ಸಹಕಾರವನ್ನ ನೀಡಿದಂತಹ ಹರಿಹರದ ಆರೋಗ್ಯ ಮಾತೆಯ ಬಸರಿಕಾ ಪುಣ್ಯಕ್ಷೇತ್ರದ भुरग्यांक तुज्या आमकां सांभाळ्ळी. संसारात तुझे येणे वरते देवा देणे, देवाक मेचून जोडले सर्गी घेणे, जिवीत सादे भोळे शेगुणाचे तुपे